ತುಳುನಾಡ ತುಡರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ KS ಕೊಟ್ಯನ್. ನಾನು ಇವತ್ತಿನ ಎಪಿಸೋಡಿನಲ್ಲಿ ಮಹಾವಿಷ್ಣುವಿನ ದಶಾವತಾರಗಳ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭಾವಯಾಮಿ ಯುಗೆ ಯುಗೆ. ಈ ಶ್ಲೋಕದ ಅರ್ಥ ಏನೆಂದರೆ, ಭೂಲೋಕದಲ್ಲಿ ಅಧರ್ಮಗಳು ಹೆಚ್ಚಾದಾಗ, ಅನ್ಯಾಯ ದುಷ್ಕೃತ್ಯಗಳು ತುಂಬಿ ಹೋದಾಗ ಧರ್ಮ ರಕ್ಷಣೆಗಾಗಿ ತಾನು ಮತ್ತೆ ಭೂಲೋಕದಲ್ಲಿ ಅವತಾರವೆತ್ತಿ ಬರುವುದಾಗಿ ಮಹಾವಿಷ್ಣು ಹೇಳಿದ್ದಾನೆ. ಅದರಂತೆ ಬೇರೆ ಬೇರೆ ಯುಗದಲ್ಲಿ ಅಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗದಲ್ಲಿ ಮಹಾವಿಷ್ಣು ತಳೆದಿರುವ ದಶಾವತಾರಗಳು ಯಾವುವೆಂದು ಹೇಳುತ್ತೇನೆ ಕೇಳಿ. ಮೊದಲನೇ ಅವತಾರ ಮತ್ಸ್ಯಾವತಾರ, ಎರಡನೇ ಅವತಾರ ಕೂರ್ಮಾವತಾರ, ಮೂರನೇ ಅವತಾರ ವರಾಹ ಅವತಾರ, ನಾಲ್ಕನೇ ಅವತಾರ ನರಸಿಂಹಾವತಾರ, ಐದನೇ ಅವತಾರ ವಾಮನ ಅವತಾರ, ಆರನೇ ಅವತಾರ ಪರಶುರಾಮನ ಅವತಾರ, ಏಳನೇ ಅವತಾರ ರಾಮಾವತಾರ, ಎಂಟನೇ ಅವತಾರ ಕೃಷ್ಣಾವತಾರ, ಒಂಬತ್ತನೇ ಅವತಾರ ಗೌತಮ ಬುದ್ಧನ ಅವತಾರ ಹಾಗೂ ಹತ್ತನೇ ಅವತಾರ ಕಲ್ಕಿ ಅವತಾರ. ಈ ಎಲ್ಲ ಅವತಾರಗಳ ಹಿಂದೆ ಇರುವ ರೋಚಕ ಕಥೆಗಳನ್ನು ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.